ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅನ್ಯ ರಾಜ್ಯಗಳಿಂದ ಆಗಮಿಸಿದಂತಹ ಅತಿಥಿಗಳು ಹಾಗೂ ಕಾರ್ಮಿಕರಿಗೆ ಜೊತೆಗೆ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳಲ್ಲಿ ಸಂಚಾರ ಮಾಡುವಂತವರಿಗೆ ಆಹಾರಗಳನ್ನು ನೀಡಿ ಸಿಪಿಎಂ ಲೋಕಲ್ ಕಮಿಟಿ ಹಾಗೂ ಡಿವೈಎಫ್ಐ ಕಾರ್ಯಕರ್ತರು ಮಂಜೇಶ್ವರದಲ್ಲಿ ಮಾದರಿಯಾಗ್ತಾ ಇದ್ದಾರೆ. ಬಂದ್ಯೋಡ್ ಸಿಪಿಎಂ ಲೋಕಲ್ ಸಮಿತಿ ಹಾಗೂ ಡಿವೈಎಫ್ಐ ಸಮಿತಿ ಜಂಟಿಯಾಗಿ ಈ ಸೇವೆಯನ್ನ ಮಾಡ್ತಾ ಇದೆ. ಕೊರೋನಾ ಲಾಕ್ಡೌನ್ ಆರಂಭವಾದಾಗಿನಿಂದಲೂ ಈ ಕಾರ್ಯಕರ್ತರಿಂದ ಇಂತಹ ಸಮಾಜ ಸೇವೆ ಆರಂಭಗೊಂಡಿದೆ. ಮಂಜೇಶ್ವರ ತಾಲೂಕು ಆಸ್ಪತ್ರೆ ಸ್ವಂತ ಊರುಗಳಿಗೆ ತೆರಳಲು ಸಾಧ್ಯವಾಗದ ಕಾರ್ಮಿಕರಿಗೆ ಅನ್ನ ನೀರಿನ ಕಿಟ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಈದ್ನಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಸುಮಾರು 750ಕ್ಕೂ ಅಧಿಕ ವಾಹನಗಳಿಗೆ ಕಿಟ್ಗಳನ್ನು ನೀಡಿ ಊರವರ ಪ್ರಶಂಸೆಗೆ ಯುವಕರು ಪಾತ್ರರಾಗಿದ್ದಾರೆ. കൃത്യമായി നമുക്ക് ഉച്ചഭക്ഷണം വന്നത് നമ്മുടെ ഇവിടെയുള്ള ഡബ്ല്യൂഡിലെ സിപിഎമ്മിൻ്റെയും അതുപോലെ ഡിവൈഎഫിൻ്റെയും നേതൃത്വത്തിലാണ്. അവർക്ക് ഞങ്ങളുടെ കൃത്യമായ അഭിവാദ്യം അർപ്പിക്കുന്നു.